ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತ ವೈಫಲ್ಯ ಮತ್ತು ಬೆಲೆ ಏರಿಕೆ ವಿರುದ್ಧ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಸುಶಾಂತ ಸುಧಾಕರ್, ಈ ದೇಶದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರವಾದ ಅಡಿಕಲ್ಲು ಹಾಕುವ ಕೆಲಸ ಆಗಬೇಕು. ಈ ಜನವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಮಹಿಳಾ ವಿರೋಧಿ ನೀತಿಗಳು ಬದಲಾಗಬೇಕು. ಈ ದೇಶ ಅಭದ್ರತೆಯಿಂದ ಕೂಡಿದೆ, ಅಶಾಂತಿ ತಾಂಡವಾಡುತ್ತಿದೆ ಎಂದು ಹೇಳಿದ್ರು. ನೀವು ಬಲಿಯಾಗದೆ, ಮಧ್ಯಭ್ರಂಶರಾಗದೆ, ಪ್ರಜ್ಞಾವಂತರಾಗಿ ಮತವನ್ನ ಚಲಾಯಿಸಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಭದ್ರ ಅಡಿಗಲ್ಲನ್ನು ಹಾಕ್ತಕ್ಕಂಥ ಒಂದು ಕೆಲಸ ಮಾಡಿ. ಈ ಜನವಿರೋಧಿ ನೀತಿಗಳು, ಈ ರೈತ ವಿರೋಧಿ ನೀತಿಗಳು, ಮಹಿಳಾ ವಿರೋಧಿ ನೀತಿಗಳು, ಆ ಹತ್ರಾಸಿನಲ್ಲಿ ಒಂದು ದಲಿತ ಮಹಿಳೆಯ ಮೇಲೆ ಅತ್ಯಾಚಾರವಾಗುತ್ತೆ. ಅವಳ ಶವ ಸಂಸ್ಕಾರಕ್ಕೂ ಕೂಡ ಒಂದು ಅವಕಾಶವನ್ನು ನೀಡದೆ ಅವರ ಶವವನ್ನು ದಫನ್ ಮಾಡಿದಂತ ಒಂದು ಉದಾಹರಣೆಗಳಿವೆ. ಇವತ್ತು ಇಲ್ಲಿ ಶೃಂಗೇರಿಯಲ್ಲಿ ನಡೆದಂತ ಘಟನೆಗಳಾಗಿರ್ಬೋದು. ಈ ದೇಶದಲ್ಲಿ ಇವತ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆಯಾ? ಈ ದೇಶದಲ್ಲಿ ಇವತ್ತು ಮಹಿಳೆಯರಿಗೆ ಭದ್ರತೆ ಇದೆಯಾ? ಇದನ್ನು ಕೊಡ್ತಕ್ಕಂಥರಲ್ಲಿ ವಿಫಲರಾಗಿದ್ದಾರೆ ಮೋದಿ ಸರ್ಕಾರದವರು. ನಂತರ ಮಾತನಾಡಿದ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಪೂಜಾರಿಯವರು, ಸ್ವಾತಂತ್ರ್ಯದ ಪೂರ್ವ ದಿನಗಳಲ್ಲಿ ದಬ್ಬಾಳಿಕೆಯ ದಿನಗಳಿದ್ದವು. ಆಗ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಎಂಬ ಕನಸು ಭಾರತೀಯರಿಗೆ ಇತ್ತು. ಆದರೆ ರಾಮರಾಜ್ಯದ ಕನಸು ಜನರ ಆಶೋತ್ತರಗಳನ್ನ ಈಡೇರಿಸುವಂತಹ ಕೆಲಸಗಳಿಗೆ ಕೇಂದ್ರ ಸರ್ಕಾರ ಮಣ್ಣು ಪಾಲು ಮಾಡಿದೆ. 2014ರ ನಂತರ ಮೋದಿ ಸರ್ಕಾರ ಬಡವರ ಹಾಗೂ ಮಧ್ಯಮ ವರ್ಗದ ಜನರ ಜೀವನದ ಒಟ್ಟಿಗೆ ಚೆಲ್ಲಾಟವಾಡುತ್ತಾ ಬಂದಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ದಬ್ಬಾಳಿಕೆಯ ದಿನಗಳಿದ್ದವು ಬ್ರಿಟಿಷ್ ಆಡಳಿತದಲ್ಲಿ. ಆ ಬ್ರಿಟಿಷರ ಆಡಳಿತ ಹೋಗ್ಬೇಕು, ನಮ್ಗೆ ಸ್ವರಾಜ್ಯ ಸಿಗ್ಬೇಕು, ಸ್ವರಾಜ್ಯದ ಕನಸು ಭಾರತೀಯರಲ್ಲಿತ್ತು. ರಾಮರಾಜ್ಯ ಆಗ್ಬೇಕು ಎನ್ನುವಂತ ಕನಸಿತ್ತು. ಆದ್ರೆ ಇವತ್ತು ಕಾಂಗ್ರೆಸ್ 60 ವರ್ಷಗಳಲ್ಲಿ ಆ ರಾಮರಾಜ್ಯದ ಕನಸನ್ನ, ಜನರ ಬದುಕಿನ ಆಶೋತ್ತರಗಳನ್ನು ಈಡೇರಿಸುವಂತಹ ನಿಜವಾದ ಕನಸನ್ನು ಸಾಕಾರಗೊಳಿಸುವಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಪ್ರಯತ್ನಿಸಿದ್ದವು. ಆದರೆ 2014ರಲ್ಲಿ ಈ ಸಂದರ್ಭ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್, ಸುಧಾಕರ್ ಕೋಟ್ಯಾನ್, ಸುಬೀತಿಯನ್, ವಿಘ್ನೇಶ್ ಕಿಣಿ, ರವಿಶಂಕರ್, ರಹಮತುಲ್ಲಾ, ಸುಧಾಕರ್ ಶೆಟ್ಟಿ, ಅಣ್ಣಪ್ಪ ನಕ್ರೆ, ಪ್ರಭಾಕರ್ ಬಂಗೇರ, ಶೋಭಾ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮಧ್ಯಭ್ರಂಶ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟಾಚಾರದ ಪರಮಾವಧಿಯನ್ನು ಮೆರಿತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ, ಲಂಚಗುಳಿತನದ ಪರಾಕಾಷ್ಠೆಯನ್ನು ಮೆರಿತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ